ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಆ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಇಡೀ ಜಗತ್ತಿನಲ್ಲಿ ಯಾವ ಕೆಲಸ ಅಂದರೆ ನಿಮಗೆ ತುಂಬ ಇಷ್ಟ ಅಂತ ಕೇಳಿದರೆ ನಾನು ಹೇಳೋ ಆನ್ಸರ್ ತಿನ್ನೋದು ಅಂದರೆ ನನಗೆ ತುಂಬ ಇಷ್ಟ. ಹಾಗಂತ ತಿನ್ನೋಕೆ ಎಲ್ಲ ಫುಡ್ ಆಗುತ್ತಾ? ನನ್ನ ಬಾಡಿಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನೇ ನಾನು ಸೇವಿಸಬೇಕಾಗುತ್ತೆ. ಅದರಲ್ಲೂ ನಮ್ಮ ಈ ಅಡುಗೆ ಮನೆಯಲ್ಲಂತೂ ಯಾವಾಗಲೂ ಅರುಣಾ ಮಸಾಲನ ಬಳಸ್ಕೊಂಡು, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ಕೊಂಡು ಮಾಡೋ ಅಡುಗೆ ಮಾತ್ರ ಸೂಪರ್ ಆಗಿರುತ್ತೆ. ಹಾಗೆ ಇವತ್ತು ಕೂಡ ನಮ್ಮ ಅಡುಗೆ ಮನೆಯಲ್ಲಿ ಹೊಸ ರುಚಿಯನ್ನು ಹೇಳ್ಕೊಡೋಕೆ ಅಂತ ಬಂದಿದ್ದಾರೆ ವಿದ್ಯಾ ಶೆಣೈ ಅವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮೇಡಮ್. ಹಲೋ, ಹೇಗಿದ್ದೀರಾ? ಆರಾಮಾಗಿದ್ದೀನಿ. ನಾನಂತೂ ನಿಮ್ಮನ್ನ ತುಂಬಾ ದಿನ ಆದ್ಮೇಲೆ ಮತ್ತೆ ಮೀಟ್ ಆಗ್ತಾ ಇರೋದು. ಅವತ್ತಿನ ದಿನ ಲಾಸ್ಟ್ ಫುಡ್ ಸ್ಟುಡಿಯೋದಲ್ಲಿ ನೀವು ಸಿಕ್ಕಿದ್ರಲ್ಲ. ಎಸ್ ಮೇಡಮ್, ಹೇಗಿದ್ದೀರಾ ಈಗ? ಖುಷಿಯಾಗಿದ್ದೇನೆ. ಖುಷಿಯಾಗಿದ್ದೀರಾ? ಅದರಲ್ಲೂ ಇಲ್ಲಿ ನನಗೆ ಅಡುಗೆ ಮಾಡ್ಲಿಕ್ಕೆ ನಮ್ಮ ಟೈಮ್ ಬರುದಂದ್ರೆ ಇನ್ನೂ ಖುಷಿ ಅಲ್ವಾ? ತುಂಬಾ ಖುಷಿ ಆಗುತ್ತೆ. ಒಂಥರ ನಮ್ಮ ಅಡುಗೆ ಮನೆಗೆ ಹೋದಂಗೆ ಫೀಲ್ ಆಗ್ತಾ ಇರುತ್ತೆ. ಅದು ಮಾತಾಡ್ಕೊಂಡು ಅಡುಗೆ ಮಾಡೋದು, ಈ ತರ ಎಕ್ಸ್ಪೀರಿಯನ್ಸ್ ಮನೆಯಲ್ಲೂ ಇರೋದು ಕಡಿಮೆ. ಹೊರಗಡೆ ಕುಕಿಂಗ್ ಮಾಡೋದ್ರಲ್ಲಿ ಬೇರೆ ಹೌದು, ಒಂದು ಅನುಭವ, ಎಕ್ಸ್ಪೀರಿಯನ್ಸ್ ಜಾಸ್ತಿ. ಓಕೆ, ಇವತ್ತು ಯಾವ ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀರಾ? ಜೀಗುಜ್ಜೆ ಸುಕ್ಕ ಮತ್ತೆ ಮ್ಯಾಂಗೋ ಜಾಮ್. ಮ್ಯಾಂಗೋ ಮಾವಿನ ಹಣ್ಣು ಜಾಮ್. ಜಿಗುಜ್ಜೆ ಇವಾಗ ಸೀಸನ್ ಅಲ್ಲ, ಮೇ ಅಲ್ಲಿ ಜಾಸ್ತಿ ಬರುತ್ತೆ. ಹಾಗಾದ್ರೆ ಸೀದಾ ಅಡುಗೆ ಮನೆಗೆ ಹೋಗೋಣ ಬನ್ನಿ. ಹಾಗಾದ್ರೆ ಫಸ್ಟ್ ಇವಾಗ ನೀವು ಜಿಗುಜ್ಜೆ ಸುಕ್ಕ ಮಾಡ್ತಾ ಇದ್ದೀರಾ, ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು? ಈಗ ನಾವು ಫಸ್ಟಿಗೆ ಒಂದು ಆನಿಯನ್ ಅನ್ನು ಒಗ್ಗರಣೆಗೆ ಇಡಬೇಕು. ಓಕೆ, ಹಾಗಾದ್ರೆ ನಿಮಗೆ ಬಾಣಲೆ ಬೇಕು. ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ನಾವು ಬಳಸೋದು ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮ್ಮ ಒಂದು ಗೆಳತಿ ತರ ಅಲ್ವಾ? ಹೌದು, ಫ್ರೆಂಡ್, ಕ್ಲೋಸ್ ಫ್ರೆಂಡ್. ಯಾವುದಕ್ಕೂ ಬೇಕಾದ್ರೆ ಸಾಕಾಗುತ್ತಾ? ಸಾಕು. ಆನಿಯನ್ ನಾವು ಎಷ್ಟು ತಗೋಬೇಕಾಗುತ್ತೆ? ಆನಿಯನ್ ಒಂದು ಫುಲ್. ಹಾಂ, ಅದರಲ್ಲಿ ಸಹ ಮೀಡಿಯಂ ಆನಿಯನ್, ದೊಡ್ಡ ಆನಿಯನ್ ಇರ್ತದಲ್ಲ, ಇದು ನಾನು ಮೀಡಿಯಂ ಆನಿಯನ್ ಅಂತ. ಓಕೆ. ಜಿಗುಜ್ಜೆ ಅಂತೂ ಇವಾಗ ಸೀಸನ್ ಬೇರೆ, ವೆರೈಟಿ ಡಿಶಸ್ ತಯಾರು ಮಾಡಿ ಕೊಡ್ತಾ ಇರ್ತಾರೆ. ನಿಮಗೆ ಇಷ್ಟನಾ ಜಿಗುಜ್ಜೆ? ಸಿಕ್ಕಾಪಟ್ಟೆ ಇಷ್ಟ. ರವಾ ಫ್ರೈ, ಪೋಡಿ, ಪಕೋಡ, ಬಜ್ಜಿ ಎಲ್ಲ. ಹೌದು, ನೀವು ಜಿಗುಜ್ಜೆ ಸುಕ್ಕ ಅಂತ ಹೇಳುವಾಗ ಒಂದ್ಸಲ ವಾವ್ ಅಂತ ಆಯ್ತು, ಯಾಕಂದ್ರೆ ತುಂಬಾ ಇಷ್ಟ ಜಿಗುಜ್ಜೆ. ಬಟ್ ನಮ್ಮ ಮನೆಯಲ್ಲೆಲ್ಲ ಪದಾರ್ಥ ಮಾಡ್ತಾರೆ ಯೂಶ್ವಲಿ, ಈ ತರ ಎಲ್ಲ ಟ್ರೈ ಮಾಡೋದಿಲ್ಲ ಅಲ್ವಾ? ಬೇರೆ ಎಲ್ಲ ಮಸಾಲೆ ಹಾಕಿ ಸಾರು ಸಹ ಮಾಡ್ತಾರೆ. ಹೌದು, ತುಂಬಾ ಟೇಸ್ಟಿ ಇರುತ್ತೆ ಅಲ್ವಾ? ಸಿಹಿ ಆಗಿರುತ್ತೆ ಸ್ವಲ್ಪ. ಸಾಕು, ಈಗ ಸ್ವಲ್ಪ ಸಿಮ್ ಮಾಡಿ. ಓಕೆ, ಸಾಕಲ್ಲ? ಇದು ಕಲರ್ ಚೇಂಜ್ ಆಗೋದಂತ ಫ್ರೈ ಮಾಡಬೇಕಾ? ಅಷ್ಟರೊಳಗೆ ನಾವು ಒಂದು ಮಸಾಲೆಗೆ ರೆಡಿ ಮಾಡುವ. ಓಕೆ, ಮಾಡು. ಗ್ರೇಟೆಡ್ ಕೋಕೋನಟ್ ಹಾಕಿ ಒಂದು ಮಸಾಲೆ ಮಾಡಲಿಕ್ಕಿದೆ. ಓಕೆ. ರೆಡ್ ಚಿಲ್ಲಿ ಪೌಡರ್ ಕೊಡಿ. ಓಕೆ, ನಾವು ಬಳಸೋದು ಅರುಣಾ ಮಸಾಲರವರ ಚಿಲ್ಲಿ ಪೌಡರ್ 2 ಟೀ ಸ್ಪೂನ್ ಸಾಕು ಸರ್. ಮತ್ತು ಸ್ವಲ್ಪ ಕೊತ್ತಂಬರಿ ಹುಡಿ, ಧನಿಯಾ ಪೌಡರ್ ಇದು 1 ಟೀ ಸ್ಪೂನ್. ಇದು ಕೂಡ ಅರುಣಾ ಮಸಾಲರವರ ಧನಿಯಾ ಪೌಡರ್ ಸಾಕು. ಅರಿಶಿನ ಹುಡಿ
ಟರ್ಮೆರಿಕ್ ಪೌಡರ್, ಇದು ಕೂಡ ಯಾವಾಗಲೂ ಅರುಣಾ ಮಸಾಲೆ ಬ್ರ್ಯಾಂಡೆಡ್ ಅಲ್ಲ. ಹೌದು. ಹಾಂ, ಸಾಕು. ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ. ಓಕೆ, ರುಚಿಗೆ ತಕ್ಕಷ್ಟು, ಬೇಕಾದರೆ ಮತ್ತೆ ಹಾಕೋಣ. ಇದಕ್ಕೆ ಉಪ್ಪು ಹಾಕೊಳ್ಳೋದು ಮತ್ತೆ ಹಾಕೋಕಿರುತ್ತೆ ಅಲ್ವಾ? ಹೌದು, ಸ್ವಲ್ಪ ಇರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡೋದಾ? ಗ್ರೈಂಡ್. ಇಲ್ಲಿ ಈರುಳ್ಳಿ ಫ್ರೈ ರೆಡಿ ಆಗ್ತದೆ, ಅಷ್ಟರಲ್ಲಿ ಗ್ರೈಂಡ್ ಮಾಡಿ ಕೂಡ ಆಯ್ತು. ಓಕೆ, ನೋಡಿ ಸಾಕಾಗುತ್ತಾ ಅಂತ? ಸಾಕು ಸಾಕು, ಕರೆಕ್ಟ್ ಆಗಿದೆ. ಈಗ ನಾವು ಮಸಾಲೆಯನ್ನು ಹಾಕುವ. ಓಕೆ, ಇದಕ್ಕೆ ಹಾಕೊಳ್ಳೋದು ಮಸಾಲೆನಾ? ಲಾಸ್ಟಿಗೆ ಬೇಯಿಸಿದ ಜೀವಗುಜ್ಜೆಯನ್ನು ಇಷ್ಟು ಹಾಕಿ ಆ್ಯಡ್ ಮಾಡೋದು ಅಷ್ಟೇ. ತುಂಬ ಸಿಂಪಲ್ ಆಗಿ ರೆಡಿ ಮಾಡ್ಬೋದು. ಸಿಂಪಲ್ಲಲ್ಲಿ ರುಚಿ ಬೇಕಲ್ಲ, ಹಾಗೆ ನಾನು ಮಾಡು. ಹೌದು. ಮೆಣಸಿನ ಹುಡಿ ಜಾಸ್ತಿ ಬೇಕಾದವರು ಜಾಸ್ತಿ ಹಾಕೋಬಹುದು, ನಮಗೆ ಖಾರ ಹೇಗೆ ಬೇಕು ಹಾಗೆ. ಹೊಸದಾಗಿ ಅಡುಗೆ ಎಲ್ಲ ಕಲಿಯುವವರಿಗೆಲ್ಲ ಈಸಿ ಅಲ್ಲ ಅಲ್ವಾ? ಈಸಿ ಟು ಕುಕ್, ಈಸಿ ಟು ನಾನು ಅಂಥದ್ದನ್ನೇ ಮಾಡು. ನಮಗೆಲ್ಲ ಈಸಿ ಹಾಗಾದ್ರೆ. ಲಾಂಗ್ ಪ್ರೊಸೆಸ್ಸಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಅಲ್ಲ, ಬೇಗ. ಇವಾಗಂತೂ ಬೇಗ ಮುಗ್ದು ಬಿಡ್ಬೇಕು ಎಲ್ಲ ಕೆಲಸ ಕೂಡ, ಹಾಗಾಗಿ ಇದು 10 ನಿಮಿಷ ಕುಕಿಂಗ್ ಅಂದರೆ 10 ನಿಮಿಷ 15 ನಿಮಿಷ, ಅದಕ್ಕಿಂತ ಜಾಸ್ತಿ ಇರ್ಬೋದು. ಒಂದು ಕಡೆಯಲ್ಲಿ ಅನ್ನ ಇಡೋದು, ಒಂದು ಕಡೆಯಲ್ಲಿ ಪಲ್ಯ ಇಡೋದು, ಆಯ್ತಾ? ಮುಗೀತು. ನಾವು ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಆದ್ರೆ 3 ಡಿಶ್ನ ಒಟ್ಟಿಗೆ ಮಾಡ್ಬೋದು. ಹೌದು, ಮಾಡ್ಬೋದಲ್ಲ. ಒಂದರಲ್ಲಿ ಸಾರು, ಒಂದರಲ್ಲಿ ಅನ್ನ, ಒಂದರಲ್ಲಿ ಪಲ್ಯ. ಹೌದು. ಇದು ಸ್ವಲ್ಪ ಬೆಂದ ನಂತರ ಜೀವಗುಜ್ಜೆಯನ್ನು ಆ್ಯಡ್ ಮಾಡೋದು. ಬೇಯಿಸ್ಕೊಂಡಿರುವಂಥದ್ದಲ್ಲ? ಸ್ಟೀಮ್ಡ್ ಜೀವಗುಜ್ಜೆ. ಸ್ವಲ್ಪ ನೀರು ಕೊಡಿ. ಸಾಕು. ಈಗ ನಾವು ನೀರು ಹಾಕಿದ ಮೇಲೆ ಇದನ್ನು ಸ್ವಲ್ಪ ಡ್ರೈ ಮಾಡ್ಲಿಕ್ಕೆ ಇಡೋದು. ಓಕೆ, ಆರಾಮ ಬರ್ತಾ ಇದೆನಾ? ಬರ್ತಾ ಇದೆ. ಚಿಕನ್ ಸುಕ್ಕದಾರ ಬರ್ತಾ ಇದೆನಾ? ನಾನ್ ವೆಜ್ ತಿನ್ಲಿಕ್ಕೆ ಆಗದೆ ಇಲ್ಲ ಅಂದ್ರೆ ಈ ತರ ಮಾಡಿ ತಿನ್ಬಹುದು. ಗರಂ ಮಸಾಲ ಪೌಡರ್ ಇದೇನೆ ಸ್ವಲ್ಪ. ಹಾ, ಓಕೆ. ಅರುಣಾರವರದಲ್ಲ? ಅರುಣಾರವರ ಗರಂ ಮಸಾಲ ಪೌಡರ್. ಸಾಕು. ಉಪ್ಪು ಬೇಕಾದ್ರೆ ನೋಡಿಕೊಂಡು ಹಾಕೋಣ. ಓಕೆ. ಇದಕ್ಕೆ ನಾನು ಹಾಕಿದ್ದೇನೆ ಸ್ಟೀಮ್ ಮಾಡುವಾಗ, ಗ್ರೈಂಡ್ ಮಾಡುವಾಗ ಹಾಕಿದ್ದೇನೆ, ಸ್ಟೀಮ್ ಮಾಡುವಾಗ ಹಾಕಿದ್ದೇನೆ. ಇನ್ನು ಬೇಡವಾ ಅಂತ ಕಾಣಿಸುತ್ತೆ. ಆಯ್ತು, ರೆಡಿ ಆಯ್ತಲ್ಲ ಹಾಗಾದ್ರೆ? ಎಸ್. ಇವಾಗ ಜೀಗುಜ್ಜೆ ಸುಕ್ಕ ರೆಡಿ ಆಗಿದೆ, ಸರ್ವ್ ಮಾಡೋದೊಂದೇ. ನಿಮಗೆ ಈಗ ಹಾಕೊಳ್ಳಿಕ್ಕೆ ನಾನು ಸಹ ರೆಡಿಯಾಗಿದ್ದೇನೆ. ಪ್ರಜ್ಞಾ ಅವರಿಗೆ ಕೊಡಲಿಕ್ಕೆ, ನಿಮಗೆ ಅಂತ ಕೊಡುವ ಯೋಗ ನನಗೆ ಬಂದಿದೆ. ಇಕೊಳ್ಳಿ ಪ್ರಜ್ಞಾ ಅವರೇ, ಜೀಗುಜ್ಜೆ ಸುಕ್ಕ ರೆಡಿ. ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿ ಆಗಿರೋವಂಥ ಜೀಗುಜ್ಜೆ ಸುಕ್ಕ. ಈ ಜೀಗುಜ್ಜೆ ಆಗುವಂಥ ಸೀಸನಲ್ಲಿ ನಾವು ಈ ಥರನೂ ಕೂಡ ಡಿಫ್ರೆಂಟ್ ಆಗಿರೋ ರೆಸಿಪಿನ ತಯಾರು ಮಾಡ್ಬೋದು. ಇವಾಗ ನೋಡಿ, ನಮಗೆ ವಿದ್ಯಾಶಣೈ ಮೇಡಮ್ ಅವರು ಈ ರೆಸಿಪಿನ ತಯಾರು ಮಾಡಿಕೊಟ್ಟಿದ್ದಾರೆ. ಹೇಗೆ ತಯಾರು ಮಾಡಿದ್ರು ಅನ್ನೋದನ್ನು ಮತ್ತೊಂದು ಸಲ ನೋಡ್ಕೊಂಡು ಬನ್ನಿ. ಜೀಗುಜ್ಜೆ ಸುಕ್ಕ ತಯಾರಿಸೋ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ಇನ್ನೊಂದೆಡೆ ತೆಂಗಿನ ತುರಿ, ಅರುಣಾ ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಟ್ಟುಕೊಳ್ಳಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ರುಬ್ಬಿದ ಮಸಾಲೆ ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ ಬೇಯಿಸಿಟ್ಟ ಜೀಗುಜ್ಜೆಯ ಹೋಳುಗಳನ್ನು ಹಾಕಿ ಅರುಣಾ ಗರಂ ಮಸಾಲ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ. ಈಗ ಬಿಸಿ ಬಿಸಿ ಜೀಗುಜ್ಜೆ ಸುಕ್ಕ ಊಟದೊಂದಿಗೆ ಸವಿಯಲು ಬಲು ರುಚಿ. ಜೀಗುಜ್ಜೆ ಸುಕ್ಕ ತಯಾರಾಯಿತು. ನೆಕ್ಸ್ಟ್ ಯಾವ ರೆಸಿಪಿ ಕಾಯ್ತಾ ಇದೆ ಅಂತ ಆಗಲೇ ಹೇಳಿದ್ವಿ, ಮತ್ತೊಂದು ಸಲ ಹೇಳ್ತೀವಿ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಪುಟ್ಟದಾದ ವಿರಾಮ. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು
ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಜಿಗುಜ್ಜೆ ಸುಕ್ಕ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಇವಾಗ ಮ್ಯಾಂಗೋ ಜಾಮ್ ಹೇಳ್ಕೊಡ್ತಾರಂತೆ. ಬನ್ನಿ ಮೇಡಮ್ ಹತ್ರ ಹೇಗೆ ಮಾಡೋದು ಈ ರೆಸಿಪಿನ ಅಂತ ಕೇಳೋಣ. ಎಸ್ ಮೇಡಮ್, ಮ್ಯಾಂಗೋ ಜಾಮ್ ಮಾಡೋಕೆ ಏನು ಬೇಕು? ಮ್ಯಾಂಗೋ ಈಸಿ ಅಂದರೆ ಈಸಿ, ಎರಡೇ ಬಗೆ. ಓಕೆ, ಒಂದು ಹಣ್ಣು ಇದೆ ಮ್ಯಾಂಗೋ, ಮತ್ತೆ ಒಂದು ಸ್ವೀಟ್ನೆಸ್ಗೆ ಸಕ್ಕರೆ. ಸಕ್ಕರೆ. ಓಕೆ, ಬೇರೆನೂ ಹಾಕ್ಬೋದು, ಬೇರೆ ಎಲ್ಲ ಹಾಕಿದ್ರೆ ಮತ್ತೆ ಹೆಸರೇ ಚೇಂಜ್ ಆಗ್ತದೆ. ಮೊರಬ್ಬ ಅಂತ ಮಾಡ್ತಾರೆ, ಸ್ವಲ್ಪ ಜೀರಿಗೆ, ಮೆಣಸಿನ ಹುಡಿ, ಅದು ಏನೊಂದು ಬೇಡ, ಎರಡೇ ಐಟಮಲ್ಲಿ ಜಾಮ್ ಮಾಡುವ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಅಲ್ಲ. ಮೊದಲು ಏನು ಮಾಡಬೇಕು? ಮೊದಲೊಂದು ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು. ಬಿಸಿ ಮಾಡಬೇಕಾಗುತ್ತೆ. ಹಾಗಾದ್ರೆ ಪ್ಯಾನ್ ಪ್ಯಾನ್ ಇಡೋದಾ? ಇಡಬೇಕು. ಇದು ನಾನು ಒಂದು ಮ್ಯಾಂಗೋವನ್ನು ಹಾಕಿದ್ದೇನೆ. ಓಕೆ, ಹಣ್ಣಾಗಿರೋ ಮ್ಯಾಂಗೋ ಹಣ್ಣಾಗಿದೆ. ಇದಕ್ಕೊಂದು ಇದು ಕೊಡಿ, ರಬ್ ಮಾಡಿ. ಇದು ಈಗ ಬಿಸಿ ಆಗ್ತಾ ಆಗ್ತಾ ಸ್ಮೂತ್ ಆಗುತ್ತೆ, ಅಲ್ಲೇ ನಾವು ಮ್ಯಾಶ್ ಮಾಡ್ಬೋದು. ಓಕೆ, ಮಿಕ್ಸಿಯಲ್ಲೂ ಹಾಕ್ಬೋದು. ಮಿಕ್ಸಿಯಲ್ಲಿ ಹಾಕಿದ್ರೆ ಫುಲ್ ಅದಕ್ಕೆ ಮಿಕ್ಸಿಗೆ ಅಂಟಿಕೊಳ್ತದೆ. ತುಂಬಾ ಮ್ಯಾಂಗೋ ಇದ್ರೆ ಹಾಕ್ಬೋದು. ಬಳಸ್ಕೋಬೋದಲ್ಲ. ಇದಕ್ಕೆ ನಾವು ಇದಕ್ಕೆ ನೀರು ಹಾಕಬೇಕಾದ್ರೆ ಪುನಃ ಅದು ಇದಾಗ್ತದೆ, ಗ್ರೇವಿ ಥರ ಆಗ್ತದೆ, ಹಾಕ್ಬಾರ್ದು. ಡ್ರೈಯಲ್ಲೇ ಮಾಡಬೇಕು. ಓಕೆ, ಇದಕ್ಕೆ ಬೇಕಾದ ನಾವು ಇವಾಗಲೇ ಸಕ್ಕರೆ ಮಿಕ್ಸ್ ಮಾಡುವ ಸಕ್ಕರೆ, ಅಂದರೆ ಅದು ಇದು ಬರುತ್ತಲ್ಲ, ನೀರು ಬರುತ್ತೆ. ಇದಕ್ಕೆ ಪುನಃ ಬೇರೆ ನೀರು ಹಾಕಬಂದಿಲ್ಲ, ಇದರದೇ ನೀರು ಬಿಡುತ್ತೆ. ಓಕೆ, ಸಕ್ಕರೆ ಒಂದು ಕಪ್. ಇದನ್ನೀಗ ಬಿಸಿ ಮಾಡುವಾಗ ನೀರಾಗಿ ಬರುತ್ತೆ. ಓಕೆ, ಈ ಮ್ಯಾಂಗೋ ಜಾಮ್ ಯಾವುದಕ್ಕೆ ನಾವು ಬಳಸ್ಕೋಬೋದು? ಬ್ರೆಡ್ಗೆ, ಚಪಾತಿಗೆ, ದೋಸೆಗೆ. ನೋಡಿ ಈಗ ನೋಡಿ ಅಲ್ಲ, ಹೌದು. ಅದೀಗ ಬಿಡ್ತಾ ಬಿಡ್ತಾ ಮ್ಯಾಶ್ ಆಗ್ತಾ ಆಗ್ತಾ ಹುಡಿ ಆಗುತ್ತೆ. ಸ್ವಲ್ಪ ನೀರಿನ ಅಂಶ ಬೆಳೆಸೋಕಿಲ್ವಾ? ಇಲ್ಲ, ಸಕ್ಕರೆದೇ ನೀರು ಬಿಡುತ್ತೆ ಅಲ್ಲ. ಏಲಕ್ಕಿ ಪುಡಿ ಹಾಕಿದ್ರೆ ಏಲಕ್ಕಿದೆ ಸ್ಮೆಲ್ ಬರುತ್ತೆ, ಮ್ಯಾಂಗೋ ಸ್ಮೆಲ್ ಬರೋದಿಲ್ಲ, ಆರಾಮ. ಅದಕ್ಕೆ ನಾನು ಏಲಕ್ಕಿನ ಅವಾಯ್ಡ್ ಮಾಡಿದೆ. ಇದೀಗ ಹೀಗೆ ನಾವು ಇದು ಮಾಡ್ತಾ ಮಾಡ್ತಾ ಅದು ಗಟ್ಟಿ ಆಗುತ್ತೆ. ಎಷ್ಟು ದಿನ ಪ್ರಿಸರ್ವ್ ಮಾಡಿಡ್ಬೋದು? 15 ದಿನ ಮಿನಿಮಮ್. 15 ದಿನ ಇಡ್ಬೋದಾ? ಹೊರಗೇನೆ ವಿದೌಟ್ ಖಾಲಿ ನಾವು ಇಡ್ಬೋದು. ಒಂದು ಡಬ್ಬದಲ್ಲಿ ಹಾಕಿ, ಗ್ಲಾಸ್ ಡಬ್ಬ ಬೇಕು, ಗ್ಲಾಸ್ ಇದು ಜಾರ್ ಥರ. ಪ್ಲಾಸ್ಟಿಕಲ್ಲಿ ಎಷ್ಟೊಂದು ಉಳಿಯಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟ ಅಲ್ಲ. ಹೌದು, ಜಾಮ್ ಜೊತೆ ನಾವು ಬ್ರೆಡ್ ಕೊಟ್ಟು ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಕೆಲವರು ಹೀಗೇನೂ ತಿಂತಾರೆ ಅಲ್ಲ, ಸ್ಪೂನಲ್ಲಿ ಹಾಕಿ. ನಮ್ಮಲ್ಲೇ ಮಕ್ಕಳಿಗೆ ಸಣ್ಣ ಇರುವಾಗ ಮ್ಯಾಂಗೋ ಜಾಮ್ ಕೊಡಮ್ಮ ಅಂತ ಹೇಳೋದು, ಬ್ರೆಡ್ ಬೇಡ ಅಂತೆ, ಖಾಲಿ ಜಾಮಿಗೆ ಜಾಮ್ ಮಾತ್ರ ಬೇಕು. ಏನು ಇಲ್ದಾಗ ಅದು ನಡೆಯುತ್ತೆ. ಇದು ಒಂದು 10 ನಿಮಿಷದೊಳಗೆ ಆಗುತ್ತೆ. ಆಗ್ತಾ ಬಂತು. ಮತ್ತೆ ನಾವು ಎಷ್ಟು ಬೇಕಾದ್ರೂ ಇಟ್ಟರೆ ಅದು ಮತ್ತೆ ಅದು ತುಂಬಾ ಡ್ರೈ ಆಗುತ್ತೆ. ಅಷ್ಟೇ, ಸ್ವಲ್ಪ ಇದಿರಬೇಕು, ಸ್ವಲ್ಪ ಹಾಗೆ ರಸದ ಥರ ಸಿಗ್ತಾ ಇರ್ಬೇಕಲ್ಲ. ಸಿಮ್ಮಲ್ಲಿ ಒಂದು 5 ನಿಮಿಷ ಇಡ್ಬೋದು. ಅದು ಕುದೀತಾ ಬರುತ್ತಲ್ಲ, ಆವಾಗ ಅದು ಸರಿ ಸ್ಟೀಮ್ ಆಗುತ್ತೆ, ಬೇಯುತ್ತೆ. ಮಿಕ್ಸಿಗೆ ಹಾಕೊಂಡ್ರೆ ಮತ್ತು ಅದು ಒಳ್ಳೆ ಗ್ರೈಂಡ್ ಆಗಿರ್ತದೆ. ಆದ್ರೂ ಇದರಲ್ಲಿ ಸ್ವಲ್ಪ ರುಚಿ ಬರುತ್ತೆ. ಸ್ವಲ್ಪ ಪೀಸ್ ಸಿಕ್ಕಿದ್ರೆ ಚೆನ್ನಾಗಿ. ಓಕೆ, ಮಿಕ್ಸಿಲಿ ಹಾಕಿದ್ರೆ ಅದು ಮ್ಯಾಂಗೋ ಸ್ಕ್ವಾಶ್ ಥರ ಜಾಸ್ತಿ. ಈಗ ಸಾಕು, ಆಫ್ ಮಾಡಿ. ಇದನ್ನೀಗ ನಿಮಗಾಗಿ ಕೊಡ್ತಾ ಇದ್ದೀನಿ, ಮ್ಯಾಂಗೋ ಜಾಮ್. ಹೆಚ್ಚು ಬೇಕಾದ್ರೆ 2-3 ಮ್ಯಾಂಗೋ ಹಾಕ್ಬೋದು. ನೀವಿಲ್ಲಿ ಒಂದು ಮ್ಯಾಂಗೋ ತಗೊಂಡು. ಪ್ರಜ್ಞಾ ಅವರೇ, ನಿಮಗಾಗಿ ಮ್ಯಾಂಗೋ ಜಾಮ್ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಈಸಿಯಾಗಿ ರೆಡಿ ಮಾಡಿರೋಂತಹ ಮ್ಯಾಂಗೋ ಜಾಮ್. ಇದು ಚಪಾತಿಗೆ, ಬ್ರೆಡ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಮೇಡಮ್ ಹೇಳಿದ್ದಾರೆ. ಇಷ್ಟು ಸಿಂಪಲ್ ಆಗಿರುವಂತಹ ರೆಸಿಪಿ ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ಇನ್ನೊಂದು ಸಲ ನೋಡ್ಕೊಂಡು ಬನ್ನಿ. ಮ್ಯಾಂಗೋ ಜಾಮ್ ತಯಾರಿಸೋ ವಿಧಾನ: ಮೊದಲಿಗೆ ಮಾವಿನ ಹಣ್ಣಿನ ತಿರುಳನ್ನು ಹುರಿದು ಬೇಯಿಸಿಕೊಳ್ಳಿ. ಮಾವಿನ ಹಣ್ಣು ಸ್ವಲ್ಪ ಬೆಂದ ನಂತರ ಸಕ್ಕರೆ ಸೇರಿಸಿ ಬೇಯಿಸಿ. ಸಕ್ಕರೆ ಪಾಕದೊಂದಿಗೆ ಮಾವಿನ ಹಣ್ಣು ಬೆಂದು ಒಂದು ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಈಗ ತಯಾರ್ ಮ್ಯಾಂಗೋ ಜಾಮ್. ಒಂದು ಕಡೆ ಜಿಗುಜೆ ಸುಕ್ಕ, ಇನ್ನೊಂದು ಕಡೆ ಮ್ಯಾಂಗೋ ಜಾಮ್. ಇವತ್ತು ಹಾಗಾದರೆ ನಾನು ಕೂಡ ಮಕ್ಕಳು ಕೇಳಿದ ಹಾಗೆ ಬರೀ ಮ್ಯಾಂಗೋ ಜಾಮನ್ನು ತಿನ್ನಬೇಕು ಅಲ್ಲ?
ಹೌದು. ಓಕೆ, ಇಲ್ಲದ್ರೆ ಏನಾದರೂ ಬ್ರೆಡ್ ಚಪಾತಿ ಇಟ್ಕೋಬಹುದು, ಹೀಗೆ ತಿನ್ನೋಕು ಚೆನ್ನಾಗಿರುತ್ತೆ. ಹಾಗಾದ್ರೆ ಟೇಸ್ಟ್ ನೋಡೋಣ. ಫಸ್ಟ್ ಯಾವ್ದು ನೋಡೋಣ ಅಂತೀರಾ? ನಿಮ್ಮ ಇಷ್ಟ. ನಿಮಗೆ ಅಂದರೆ ಸ್ವೀಟ್ ಇಷ್ಟ ಅಂತ ಕಾಣುತ್ತೆ ಅಲ್ಲ, ನೀವು ಫಸ್ಟ್ ಸ್ವೀಟ್ ಫಸ್ಟ್ ತಿಂತೀರಾ ಅಂತ. ಫಸ್ಟ್ ನೀವು ಸುಕ್ಕ ತಿನ್ನಿ, ಸುಕ್ಕ ಆದ್ಮೇಲೆ ಮ್ಯಾಂಗೋ ಜಾಮ್ ತಿನ್ಬೋದು. ಸಾಕಾಗಿದೆ, ತುಂಬ ಚೆನ್ನಾಗಿದೆ. ನಾವೆಲ್ಲ ಮಸಾಲಾಸ್ಗಳನ್ನ ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ, ಆ್ಯಂಡ್ ಜಿಗುಜ್ಜೆ ಫೇವ್ರೇಟ್ ಅಲ್ಲ, ಯಾವಾಗೂ ಎಲ್ಲರೂ ಇಷ್ಟಪಡ್ತಾರೆ. ಸಖತ್ತಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾವು ಇದರ ಟೇಸ್ಟನ್ನು ನೋಡೋಣ. ಹೇಗಾಗಿದೆ? ಸಖತ್ತಾಗಿದೆ. ಮ್ಯಾಂಗೋ ನೀವಾಗಲೇ ಹೇಳಿದ್ರಲ್ಲ, ಮ್ಯಾಂಗೋ ಫ್ಲೇವರ್ ಸಖತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಇದು ಇಷ್ಟ ಆಯಿತು, ಅದು ಇಷ್ಟ ಆಯಿತು. ಮನೆಯೊಳಗೆ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಅಲ್ಲ, ಟ್ರೈ ಮಾಡ್ಬೋದು. ಹೌದು, ನಿಮ್ಮಂಥವರಿಗೆ ತುಂಬ ಈಸಿ ಅಲ್ಲ. ಹೌದು, ನೀವು ನಮಗೆ ಸೆಟ್ ಆಗೋ ಥರನೇ ಹೇಳ್ಕೊಟ್ಟಿದ್ದೀರಿ. ಹೌದು, ಇವತ್ತು ನಮ್ಮ ಹಾಗೆ ನಿಮ್ಮ ಮೋಸ್ಟ್ ಫೇವ್ರೆಟ್ ಅಡುಗೆ ಮನೆಗೆ ಬಂದು ಇಷ್ಟು ಚೆನ್ನಾಗಿರುವಂತಹ 2 ಡಿಶಸ್ಗಳನ್ನು ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಖುಷಿ ಆಯಿತು ಇಲ್ಲಿ ಬಂದು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಮ್ಯಾಂಗೋ ಜಾಮ್ ಹಾಗೂ ಜಿಗುಜ್ಜೆ ಸುಕ್ಕ ಹೇಗೆ ಇನ್ಸ್ಟ್ಯಾಂಟ್ ಆಗಿ ರೆಡಿ ಆಯಿತು ಅನ್ನೋದನ್ನು. ಮ್ಯಾಂಗೋ ಜಾಮ್ ಅಂತೂ ವಾವ್ ಸೂಪರ್ವ್ ಆಗಿತ್ತು. ಈ ಸೀಸನಲ್ಲಿ ಜಿಗುಜ್ಜೆ ಕೂಡ ಸಿಗುತ್ತೆ, ಮ್ಯಾಂಗೋ ಕೂಡ ಸಿಗುತ್ತೆ. ಡೆಫಿನೆಟ್ಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಯಾವಾಗಲೂ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.